ಕುಕ್ಕೆ ಸುಬ್ರಹ್ಮಣ್ಯದ ಚಂಪಾಷಷ್ಠಿ ಮಹೋತ್ಸವದ ಕಾರ್ಯಕ್ರಮಗಳು ಈಗಾಗಲೇ ಕಳೆದ ಒಂದು ವಾರದಿಂದ ನಡೀತಾ ಇದೆ. ಇವತ್ತು ಪಂಚಮಿ ರಥೋತ್ಸವ 11 ಗಂಟೆ ನಡೆಯಲಿದೆ. ಅದೇ ರೀತಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಚಂಪಾಷಷ್ಠಿ ಮಹಾರಥೋತ್ಸವ ನಡೆಯಲಿದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಉಳ್ಳು ಸೇವೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಈಗಾಗಲೇ ಒಂದು ವಾರದಿಂದ 4-5 ದಿನದಿಂದ ನಡೀತಾ ಇದೆ. ಅದಕ್ಕೋಸ್ಕರ ಸಪ್ರೇಟಾಗಿ ರೋಡ್ ಬ್ಯಾರಿಕೇಡ್ಸ್ ಮಾಡ್ಕೊಂಡು ಬಂದೋಬಸ್ತೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಭಾಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಅದು ವೆಹಿಕಲ್ಗಳಲ್ಲಿ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆನ ಕೂಡ ಮಾಡ್ಕೊಂಡಿದ್ದೀವಿ. 4-5 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಬಸ್ಗಳಿಗೆ ಸಪ್ರೇಟಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದೀವಿ. KSRTC ಬಸ್ ಸ್ಟ್ಯಾಂಡ್ ನಮ್ಮಲ್ಲಿ ಒಳಗಡೆ ಇರೋದ್ರಿಂದ ಈ ಒಂದು ರಥೋತ್ಸವದ ಈ ಒಂದು ಫಂಕ್ಷನ್ ಸಮಯದಲ್ಲಿ ನಾವು ಹೊರಗಡೆ ಬಸ್ ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಮಿನಿ ಬಸ್ ಸ್ಟ್ಯಾಂಡೇ ಮಾಡಿಕೊಂಡು ಅವ್ರಿಗೆ ಹೊರಗಡೆಯಿಂದ ಬರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಬಸ್ಸುಗಳು ಮತ್ತು ವೆಹಿಕಲ್ಗಳು ದೂರದಲ್ಲಿ ಪಾರ್ಕಿಂಗ್ ಮಾಡೋ ಇದರಿಂದ ಅಲ್ಲಿಂದ ಜನಗಳು ಬರೋದು ಕಷ್ಟ ಆಗುತ್ತೆ, ಅಥವಾ ವಯೋವೃದ್ಧರು ಬಂದವರಿಗೆ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಆಟೋ ರಿಕ್ಷಾ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಅಲ್ಲಿಂದ ಆಟೋದಲ್ಲಿ ದೇವಸ್ಥಾನದ ಹತ್ತಿರವರೆಗೂ ಬರ್ಬೋದು. ಸೊ ಈ ಒಂದು ವ್ಯವಸ್ಥೆನ ಕೂಡ ಕಲ್ಪಿಸಿದ್ದೇವೆ. ಮತ್ತು ಭಕ್ತಾದಿಗಳಿಗೆ ಇಲ್ಲಿ ಟೆಂಪ್ರರಿ ಉಳ್ಕೊಳ್ಳೋಂಥ ವ್ಯವಸ್ಥೆಗಳು ಈಗಾಗಲೇ ದೇವಸ್ಥಾನದಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು, ಇನ್ ಅಡಿಷನ್ ಆಗಿ ಮೇಲ್ಗಡೆ ನಾವು ಒಂದು ದೊಡ್ಡ ಪೆಂಡಾಲ್ನ ಹಾಕಿ ಅಲ್ಲಿ ಮಲಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಕೆಳಗಡೆ ಅದು ಟಾರ್ಪಲ್ನೆಲ್ಲ ಹಾಸಿ ಭಕ್ತಾದಿಗಳು ಅಲ್ಲಿ ಕೂಡ ಮಲ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಅದ ನಂತರ ಊಟದ ವ್ಯವಸ್ಥೆ ನಾವು ಎಲ್ಲ ಕಡೆ ಈಗ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇದೆ. ಈ ಒಂದು ಷಷ್ಠಿ ಮಹೋತ್ಸವದಲ್ಲಿ ಬೆಳಗಿನ ಉಪಹಾರ ಒಂದು ನಾವು ಅಡಿಷ್ನಲ್ ಆಗಿ ಎಲ್ಲಿ ಕೊಡ್ತಾಯಿದ್ದೇವೆ. ಅದು ಈಗಾಗಲೇ ನಿನ್ನೆ ಬೆಳಗ್ಗೆನೂ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆನೂ ಕೂಡ ಕೊಡ್ತಾಯಿದ್ದೀವಿ. ಅದು ನಮ್ಮ ಆದಿಸುಬ್ರಹ್ಮಣ್ಯದ ದೇವಸ್ಥಾನದಲ್ಲಿ ಅದೇ ಒಂದು ವ್ಯವಸ್ಥೆ ಕಳಿಸ್ಕೊಡ್ತೀವಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.